ಭಕ್ತಿಯಲಿ ಯಾವುದೋ ಒಂದರ ನಿರೀಕ್ಷೆಯಲ್ಲೇ ಎಲ್ಲವರ ಬದುಕು ಸಾಗುತ್ತದೆ. ಈ ಕುಂತಿಯ ಬದುಕು ಇದಕ್ಕೆ ಹೊರತಾಗಿಲ್ಲ ತಾನೆ. ಎಲ್ಲವೂ ಅಂದುಕೊಂಡ ಹಾಗೆ ಆದರೆ ಅಥವಾ ಅಂದುಕೊಂಡ ಹಾಗೆ ಬದುಕು ಸಾಗುತ್ತಾ ಇದ್ದರೆ ಪ್ರಾಯಶಃ ಈ ನಿರೀಕ್ಷೆ ಎನ್ನುವಂತಹ ಪದಕ್ಕೆ ಅಸ್ತಿತ್ವವೇ ಇರುತ್ತಿರಲಿಲ್ವೋ ಏನೋ. ಹಾಗಾಗಿ ಆ ನಿರೀಕ್ಷೆಯನ್ನು ತಲುಪಲಿಕ್ಕೆ ಅರ್ಹತೆ, ಅದೃಷ್ಟ ಇವೆರಡೂ ಕೂಡ ದೈವಾಯತ್ತವಾಗಿ ಇರಲೇಬೇಕು. ವೃಷ್ಣಿಕೊಲೆ ಸಂಜಾತಳಾಗಿ ಇಂದು ಕುಲದ ಸೊಸೆಯಾಗಿ ಬದುಕಿನಲ್ಲಿ ಕುಂತಿ ಇಟ್ಟಂತಹ ನಿರೀಕ್ಷೆಗಳೆಲ್ಲವೂ ಹುಸಿಯಾದದ್ದು ಸತ್ಯ. ಆದರೆ ನರಚಿತ್ತ ಮಿಥ್ಯ, ಹರಿಚಿತ್ತ ಸತ್ಯ ತಾನೆ. ಹಾಗಾಗಿ ನಾಲ್ಕು ಕೈಯ ನಾರಾಯಣನೇ ನರರೂಪಿನಿಂದ ಬಂದು ನಮ್ಮಲ್ಲಿ ಬಂಧುತ್ವದ ಬಂಧವನ್ನು ಬೆಸೆದ ಬಳಿಕ ನನ್ನೆಲ್ಲ ನಿರೀಕ್ಷೆಗಳನ್ನು ಆತನ ಪಾದ ಮೂಲದಲ್ಲೇ ನಾ ಇಟ್ಟವಳು. ಯಾಕೆಂದರೆ ಆತನೇ ಪಥ ನಿರ್ದೇಶನವನ್ನು ಮಾಡುವಂತಹ ಈ ಕಾಲದಲ್ಲಿ ಒಂದೆಡೆ ನಿರಾಳತೆ, ಏನೇ ಬಂದರೂ ಕೃಷ್ಣನಿದ್ದಾನೆ ಎನ್ನುವಂತಹ ಭಾವ ನನ್ನದು. ಆದರೆ ಯಾವಾಗ ರಕ್ತಕ್ರಾಂತಿಯೇ ಬದ್ಧ ಎನ್ನುವಂತಹ ಕೌರವನದ್ದಾದಂತಹ ನಿಲುಮೆಯನ್ನು ಬದಲಿಸುವಲ್ಲಿ ಅಶಕ್ತನಾದಂತಹ ಕೃಷ್ಣ ರಣವೀಳ್ಯವನ್ನು ಪಡೆದನಂತೆ. ಪಡೆದು ಹೊರಟವ ಆ ಶಾಂತಿ ಪ್ರಕ್ರಿಯೆಯ ತನ್ನದಾದಂತಹ ಕೊನೆಯ ಪ್ರಯತ್ನವೋ ಎನ್ನುವ ಹಾಗೆ ಕೃಷ್ಣನನ್ನು ಕರೆದು ಜನ್ಮ ವೃತ್ತಾಂತವನ್ನೆಲ್ಲ ಅರುಹಿದನಂತೆ. ನನ್ನ 5 ಮಕ್ಕಳಿಗೆ ದಾರಿಯನ್ನು ತೋರುವಂತಹ ಲೋಕಕ್ಕೆ ತಾಯಿಯಾದಂತಹ ಕೃಷ್ಣ 6ನೆಯವನಿಗೂ ಸರಿಯಾದ ದಾರಿಯನ್ನೇ ತೋರುವಾಗ, ಇಲ್ಲ ಆನೆಯ ಹಾಗೆ ನಾ ಹೋಗುವ ದಾರಿಯೇ ಸರಿ ಎನ್ನುವಂತಹ ಇವನದ್ದಾದಂಥ ಆನೆಯ ಮನೋಭಾವವೇ ಹೌದು ಅಂತ ಆದರೆ ಸರಿ ದಾರಿಯಲ್ಲಿ ಇಲ್ಲದವನ ದಾರಿಯನ್ನಾದರೂ ಸರಿ ಮಾಡಬೇಕಲ್ಲ ಹೆತ್ತ ತಾಯಿಯಾಗಿ. ಆದ ಕಾರಣವೇ ಆ ನಿರೀಕ್ಷೆಗಳ ಭಾರವನ್ನೇ ಹೊತ್ತೆ ಕರ್ಣನಿದ್ದಲ್ಲಿಗೆ ಬಂದಿದ್ದೇನೆ. ನೋಡಿದರೆ ಸೂರ್ಯೋಪಾಸನೆಯನ್ನ ಮಾಡುತ್ತಾ ಇದ್ದಾನೆ. ನೋಡೋಣ, ನನ್ನ ಮಾತಿನಿಂದಾದರೂ ಆತನ ಬದುಕಿಗೆ ಬೆಳಕು ಸಿಗುತ್ತದೋ ಎನ್ನುವಂತಹ ನಿರೀಕ್ಷೆ. ಕಾಯುತ್ತೇನೆ. ಮಗನೆಂದು ಕರೆವಾ ಯೋಗಹೀನೆಯೋ ಕಂದ ಮಗನೇ ಕರ್ಮವೋ ಮಂದಮತಿ ತವ ಜನನಿಯೋ
ಯೋಗೀನೆಯ ನಿಂದು ಮುಂದು ತೆರೆಗುವುದು ಕರ್ಮವು ಮಂದಮತಿ ತವ ಜನನಿಯೋ ಕಂದ ಬಾರಿಲ್ಲ ಬಾ ಮಗನೆಂದು ಕರೆವ ಯೋಗಹೀನೆಯೋ ಕಂದ ಕಂದ. ಓ, ಕಣ್ತೆರೆದು ತಿರುಗಿ ನೋಡಿದರೆ ದೇವಿ ರಾಧೆಯ ಅಧಿರಥ ಸೋನು ಕರ್ಣ ಪಾದಾಭಿವಂದನೆಯನ್ನು ಮಾಡ್ತಾ ಇದ್ದಾನೆ. ಮಗ ಎಷ್ಟೇ ಬೆಳೆದು ನಿಂತಿರಲಿ, ಯಾವುದೇ ಹೆಸರಿರಲಿ ಅಥವಾ ಎಷ್ಟೇ ವಿಶೇಷಣಗಳೇ ಇರಲಿ ಅಥವಾ ನೆಗಳ್ತೇ ಇರಲಿ, ತಾಯಿಗೆ ಕಂದನೆ ತಾನೆ. ಹೌದಮ್ಮ. ಕಂದ, ಅರ್ಘ್ಯವನ್ನು ಕೊಡುತ್ತಿದ್ದಂತಹ ನಿನ್ನ ಹಿಂದೆ ಆ ನಿನ್ನ ನೆರಳಿನ ತಂಪಲ್ಲೇ ನಿಂತಿದ್ದೆ. ಓ, ಗೊತ್ತಾಗಲಿಲ್ಲ. ಹೌದು ಮಗನೇ, ನಾನು ಅಷ್ಟೇ. ಮುಂದೆ ನಿಂತಹ ನಿನ್ನನ್ನು ಆಗಲೇ ಒಮ್ಮೆ ಕರೆದು ಮಾತಾಡಿಸೋಣ, ಇತ್ತ ನೋಡು ಮಗನೇ ಅಂತ ಹೇಳುವ ಮನಸ್ಸಾದರೂ ಕೂಡ ಹಾಗೆ ಕರೆಯದೆ ನಿಂತಿದ್ದೆ ನಾನು. ಆಯ್ಕೆಗಳು ತುಂಬ ಒದಗಿದರು, ಆಯ್ದುಕೊಳ್ಳುವಲ್ಲಿ ನನ್ನ ಬುದ್ಧಿ ಮಸುಕಾಗದಿರಲಿ ಅಂತ ಪ್ರಾರ್ಥಿಸ್ತಾ ಇದ್ದೆ ಅಪ್ಪನಲ್ಲಿ. ಹೌದು ಮಗನೇ, ಆದರೆ ನೋಡು ಮಗನೇ, ನಿನ್ನ ಹಿಂದೆ ನಿಂತಹ ನನ್ನ ಮನಸ್ಸು ಬಹಳ ಹಿಂದೆ ಹೋಯಿತು ನೋಡು. ಓ, ಯಾಕೆ ಗೊತ್ತು? ಯಾಕೋ? ಕಂದ ಬಾ ಮಗನೇ ಎಂದು ನಾ ಕರೆದಾಗ ಆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ನೀ ಬರುವಾಗ ನಾನು ನಿನ್ನನ್ನು ಆನಿಸಿ ಮುದ್ದಿಸಿ ನಿನಗೆ ಆಸರೆ ಆಗಬೇಕಿದ್ದವಳು ಮಗು. ಆದರೆ ಏನು ಮಾಡೋಣ ಹೇಳು, ಹುಟ್ಟಿದಾರಾಭ್ಯ ಆನೆಯ ಹಾಗೆ ನಿನ್ನ ದಾರಿಯನ್ನು ನೀನೇ ಮಾಡಿಕೊಳ್ಳಬೇಕಾದಂತಹ ಸ್ಥಿತಿ ಗತಿ ನಿನಗೆ ಒದಗಿತು ಮಗನೇ. ಆದರೆ ಕಂದ, ಇದೀಗ ಅದೇ ಆನೆ ನನ್ನ ಮುಂದೆ ನಿಂತಾಗ ಬಾ ಮಗನೇ ಎಂದು ಕರೆದು ಈ ನಿನ್ನ ವೃದ್ಧ ತಾಯಿಯನ್ನು ಆನಿಸಲೇ ಅಂತ ನಾನು ಆಡಲೆ? ಇಲ್ಲ ಮಗು, ನೀ ಎಡವಿದಾಗ ನಾ ಆನಿಸದ ನಿನಗೆ ಆಸರೆ ಆಗದಂತಹ ಈ ನಿನ್ನ ತಾಯಿ ಈ ಕಾಲದಲ್ಲಿ ಯಾವ ಬಾಯಿಂದ ನನ್ನನ್ನು ಆನಿಸು ಮಗನೇ ಅಂತ ಕರೆಯಲಿ ಮಗನೇ? ಆ ಯೋಗ ನಿನ್ನ ತಾಯಿಗೆ ಇಲ್ಲದೆ ಹೋಯಿತು ನೋಡು. ಹೇಳುವುದಕ್ಕೆ ಚಂದ್ರವಂಶದ ಸೊಸೆ, ಪಾಂಡು ಚಕ್ರವರ್ತಿಗಳ ಪಟ್ಟದ ಮಹಿಷಿ. ಆದರೆ ಕಂದ, ನಿನ್ನನ್ನು ಹೊತ್ತು ಹೆತ್ತ ಹೆಣ್ಣಾದರೂ ಕೂಡ ಶತಶೃಂಗದ ಪರ್ವತದಲ್ಲಿ ವಾನಪ್ರಸ್ಥಾಶ್ರಮಿಗಳಾಗಿ ಇರುವ ಅಲ್ಲಿಯವರೆಗೂ ಈ ಜಗತ್ತು ನನ್ನನ್ನು ಬಂಜೆ 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 ಎನ್ನುವ ಹಾಗೆ ನಿಂದಿಸಲ್ಪಟ್ಟಂತಹ ಯೋಗವಿಹೀನೆ ಮಗು, ಯೋಗವಿಹೀನೆ ನಾನು. ಆದರೆ ಮಗು, ನಾನು ಮಾಡಿದಂತಹ ಕರ್ಮ ನೋಡು, ನನ್ನ ಬದುಕನ್ನೇ ನುಂಗಿ ನುಣೆಯಿತು. ಒಬ್ಬ ಕರ್ಣನನ್ನು ನನ್ನ ಮಗ ಎಂದು ಒಪ್ಪಿಕೊಳ್ಳಲಾಗದಂತಹ ನನ್ನ ಸ್ಥಿತಿ, ಅದು ನನ್ನ ಬದುಕಿನಲ್ಲಿ ಮಾಡಿದಂತಹ ಘೋರ ಪರಿಣಾಮ ಏನು ಗೊತ್ತೋ ಮಗನೇ?
ಹೆತ್ತಂತಹ ಉಳಿದ ಮಕ್ಕಳೋ ಅಥವಾ ಬಂದಂತಹ ಸೊಸೆಯಂದಿರೋ ಅಥವಾ ಬೆಳೆಯುತ್ತಿರುವಂತಹ ನನ್ನ ಮುದ್ದು ಮೊಮ್ಮಕ್ಕಳು, ಅವರೊಂದಿಗೆ ನಾ ಬಾಳುವ ಅವಕಾಶವೇ ಇಲ್ಲದೆ ಹೋಯಿತು ಮಗನೇ, ಅವಕಾಶವೇ ಇಲ್ಲದೆ ಹೋಯಿತು. ಅಲಭ್ಯವಾದದ್ದು ಅಯಾಚಿತವಾಗಿ ಬರುವುದಕ್ಕೆ ಯೋಗ ಅಂತ ಕರೆಯುವುದು. ಬಯಸಿದ್ದು ಭಗವತ್ ಅನುಗ್ರಹದಿಂದ ಬರುವುದಕ್ಕೆ ಭಾಗ್ಯ ಅಂತ ಕರೆಯುವುದು. ಆದರೆ ಕಂದ, ಈ ನಿನ್ನ ತಾಯಿಯ ಸ್ಥಿತಿ ನೋಡು, ಆ ಯೋಗವೂ ಇಲ್ಲ, ಭಾಗ್ಯವೂ ಇಲ್ಲ ನೋಡು. ಆದರೆ ಮಗು ಸ್ವಯಂ ನಿರ್ಣಯಗಳಿಂದಲೋ ಅಥವಾ ವೈಯಕ್ತಿಕ ನಿರ್ಧಾರಗಳಿಂದಲೋ ನನ್ನ ಮತಿ ಕೆಲಸ ಮಾಡಬೇಕಿತ್ತು. ಆದರೆ ಕಂದ, ನನ್ನ ಬದುಕಿನ ಗತಿ ನನ್ನನ್ನು ಮಂದಮತಿಯನ್ನಾಗಿ ಪ್ರವರ್ತಿಸಿತು. ಹಾಗಾಗಿ ಕಂದ, ಈ ನಿನ್ನ ಜನನಿ ಮಂದಮತಿ, ಭಾಗ್ಯವಿಹೀನಳು ಕಂದ, ಭಾಗ್ಯವಿಹೀನಳು. ಭಾಗ್ಯವಿಹೀನಳಾದರೂ ಜನನಿಯೇ ಹೌದು, ಬಲ್ಲೆ. ಜನನಿ ಭಾಗ್ಯವಿಹೀನಾಗಿ ಜನನಿ 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 ಭಾಗ್ಯವಿಹೀನಾಗಿ ಭಾಗ್ಯವಿಹೀನಾಗಿ ಇನಿತು ಕ್ಷತ್ರಿಯ ಕುಲಜನಾದರು, ಇನಿತು ಕ್ಷತ್ರಿಯ ಕುಲಜನಾದರು, ಜನತಿ ಜಗದನಿಸೂತ ಸುತನ್ಯುವರಿದು ಮಮ ಯೋಗವು. ಜನತೆ ಜಗದಲ್ಲಿ ಸೂತ ಸುತನ್ಯುವರಿದು ಮಮ ಯೋಗವು, ಮಮ ಯೋಗವು. ಜನನಿ ಭಾಗ್ಯವಿಹೀನಾಗಿ ಜನನಿ ಮಗು, ಹೆತ್ತದ್ದು ತಪ್ಪು ಅಂತ ಹೇಳಿಲ್ವಲ್ಲ ನೀನು. ಈ ಮಗುವಿಗಷ್ಟು ಸಾಕು. ಕಣ್ಣೆದುರು ಬಂದು ನಿಂತು ನಿನ್ನನ್ನು ಹೆತ್ತದ್ದು ತಪ್ಪಾಯಿತು ಅಂತ ನೀ ಹೇಳಿಬಿಟ್ಟಿದ್ರೆ ಬದುಕಿದಷ್ಟು ದಿನ ಶವವಾಗಿ ನಡೆದಾಡಬೇಕಿತ್ತು. ಈ ಕಾಲದಲ್ಲಾದರೂ ಬಂದು ನಿಂತು ಕಂದ ಬಾ ಅಂತ ಕರೆದಿಯಲ್ಲ, ನೀ ಕರೀಬೇಕಾದವಳೆ. ಕಾಲಿಲ್ಲದೆ ಹೆಳವನಾಗಿ ಹುಟ್ಟಿದ ಮಗು ಅಮ್ಮ ಬಾ ಅಂತ ಕರೆದ್ರು ಇದ್ದಲ್ಲೇ ಮಿಸುಕಾಡಬೇಕು, ಬಿಟ್ಟರೆ ಮುಂದೊತ್ತಿ ಬರುವುದಕ್ಕಾಗೋದಿಲ್ಲ ಅಮ್ಮ.
ನಾಲಿಗೆ ಇಲ್ಲದೆ ಹುಟ್ಟಿದ ಮಗುವಿಗೆ ಕಿವಿ ಇದ್ದರೆ ಕರ್ಣದಿಂದ ಅಮ್ಮನ ಅಮೃತ ವಚನ ಕೇಳಿದರೂ ಅಮ್ಮ ಅಂತ ಕರೆಯುವುದಕ್ಕಾಗುವುದಿಲ್ಲ. ನೀ ಜನನಿಯಾದರೂ ಭಾಗ್ಯವಿಹೀನನಾಗಿ ಹುಟ್ಟಿದ್ದು ನಾನು. ಯಾಕೆ ಮಗನೇ? ನಿನ್ನ ಮಗು ಅಲ್ವೋ, ಆದ್ದರಿಂದಲೇ ಕ್ಷತ್ರಿಯ ಕುಲ ಸಂಜಾತ. ಲೋಕದ ಕ್ಷತಿಯನ್ನು ನೀಗುವ ದೀಕ್ಷೆಯನ್ನು ಹೊತ್ತ ಒಂದು ಬದುಕು ಕ್ಷತ್ರಿಯ ಜನ್ಮ ಅಂದರೆ. ನಿನ್ನ ಮನಕ್ಕೊದಗಿದ ಕ್ಷತಿಯನ್ನು ನೀಗುವುದಕ್ಕಾಗಿ ನೀ ಕರೆದರೆ ಕ್ಷತ್ರಿಯ ಕುಲ ಆದರೂ ನನ್ನದು ಸೂತಕೇರಿಯಲ್ಲಿ ಬೆಳೆದ ಬದುಕು, ನಾನು ನಿನ್ನ ಕ್ಷತಿ ನಿವಾರಿಸಲಾರೆ ಅಂತ ಹೇಳಬೇಕಾದ ಅಸಹಾಯಕತೆ ಉಂಟು ಈ ಮಗುವಿಗೆ. ಅಮ್ಮನ ಕ್ಷತಿಯನ್ನೇ ನಿವಾರಿಸಲಾಗದ ಒಂದು ಮಗನ ಬದುಕು ನೋಡು ತಾಯೇ. ನೀ ಚಿಂತಿಸಬೇಡಮ್ಮ. ಏನು ಮಾಡಲಾಗದಂತಹ, ಅಮ್ಮನಿಗೆ ಸ್ಪಂದಿಸಲಾಗದ ಮಗು ನನಗೆ ಹೇಳಬಹುದಾದ್ದು ಒಂದೇ, ನಿನಗೆ ಮಗ ಇಲ್ಲದಿದ್ದರೂ, ಮಕ್ಕಳೇ ಬಳಿಯಲ್ಲಿಲ್ಲದ ದುಸ್ಥಿತಿ ಬಂದರು, ನೀನು ನೋವಿನಿಂದ ಅಮ್ಮ ಅಂತ ಬಾಯಲ್ಲಿ ಕರೆದರೆ, ನನ್ನ ಅಮ್ಮ ನೋವಾಗಿ ಸಹಜ ಉದ್ಗಾರ ಅಮ್ಮ ಅಂತ ಕರೆದರೆ ಕಣ್ಣೊರೆಸುವುದಕ್ಕೆ ದೇವರು ಮಗುವಾಗಿ ಬರ್ತಾನೆ ನಿನಗೆ. ನನ್ನ ಅಮ್ಮನ ಪ್ರಾಪ್ತಿ ದೊಡ್ಡದು. ಏನು ಮಾಡುವ, ಆ ದೇವರು ಭಾವಾರಿತ ಭಾವನಾಗಿ ಮಕ್ಕಳನ್ನು ಪೊರೆಯುತ್ತಾನೆ. ನನ್ನನ್ನು ಬಿಡು. ಯಾಕೆ ಅಂದರೆ ದೇವರಂತಹ ತಾಯಿಯೂ ಬಿಟ್ಟ, ತಾಯಿಯಂತಹ ದೇವರು ಬಿಟ್ಟ ಇವನನ್ನು ಮತ್ತೆ ಇಲ್ಲಿಗೆ ಬರುವುದಕ್ಕೆ. ಕ್ಷಮಿಸು ತಾಯಿ, ಕ್ಷಮಿಸು. ಕಂದ, ನೀನು ಹೇಳುವುದು ಸರಿಯೇ. ಕ್ಷತ್ರಿಯ ಕುಲಜನಾದರೂ ನನ್ನನ್ನು ಸೂತಪುತ್ರ ಎನ್ನುವ ಹಾಗೆ ಲೋಕ ಗುರುತಿಸಿತು ಎನ್ನುವ ಹಾಗೆ ಇದು ನನ್ನ ಯೋಗ ಅಂತ ಆಡುತ್ತಾ ಇದ್ದೆ. ಆದರೆ ಮಗು, ನಾನು ಒಂದು ಹೇಳು ನಿನ್ನಲ್ಲಿ. ಏನಮ್ಮ? ಈ ಸಜ್ಜನರು ಬೆದರುವುದು ಯಾವುದಕ್ಕೆ ಬಲ್ಲೆಯ? ಬೇರೆ ಯಾವುದಕ್ಕಲ್ಲ ಮಗನೇ, ಲೋಕದೂರುವುದೆಂದು ಬೆದರುತ್ತ ಸಾಕದ ದಿನು ಮಗನೇ. ಕಂದ ಮಗನೇ, ಲೋಕ ದೂರುವುದೆಂದು ಬೆದರುತ್ತ ಸಾಕದ ದಿನು ಮಗನೇ. ಪುತ್ರನ ಶೋಕಕ ಗುರಿಯಾದಿ ರಕ್ಷಿಸು ಈ ಕುವರನನು ದಯದಲ್ಲಿ. ಪುತ್ರನ ಶೋಕಕ ಗುರಿಯಾದಿ ರಕ್ಷಿಸು ಈ ಕುವರರನು ದಯದಲ್ಲಿ. ಕಂದ ಬಾರಿಲ್ಲಾನಿ ಬಾ ಮಗನೆಂದು
ಕರೆವ ಯೋಗ ಕಂದ ಮಗನೇ ಮಗು, ನಿನ್ನ ಬದುಕಿಗೂ ನಿನ್ನ ಹೆತ್ತವ್ವೆಯಾದಂತಹ ನನ್ನ ಬದುಕಿಗೂ ಸಾಕಷ್ಟು ಸಾಮ್ಯತೆ ಉಂಟು ಮಗನೇ. ನಾನು ಕೂಡ ಹುಟ್ಟಿದ್ದು ಒಂದು ಕಡೆ, ಬೆಳೆದದ್ದು ಇನ್ನೊಬ್ಬರ ಮನೆಯಲ್ಲಿ. ಹೆತ್ತ ತಾಯಿ ಬೇರೆ, ನನ್ನ ಸಾಕಿದ ತಂದೆ ತಾಯಿಗಳು ಬೇರೆ. ಆದರೆ ಮಗು, ನಿನಗಾದರೂ ನಿನಗೆ ಅರಿವು ಮೂಡುವ ಮೊದಲೇ ನೀನು ಸಾಕು ತಂದೆಯ ಮನೆಯಲ್ಲಿದ್ದೆ ಮಗು. ಆದರೆ ಕಂದ, ನನ್ನದು ಹಾಗಲ್ಲ ಮಗನೇ. ಅರಿವು ಮೂಡಿದ ಬಳಿಕ ನನ್ನ ತಾಯಿಯನ್ನು ಬಿಟ್ಟು ಬಂದವಳು ಮಗನೇ. ಆಗ ಆಗುವ ಬದುಕಿನ ಪಲ್ಲಟಗಳಿಗೆಲ್ಲ ತೆರೆದುಕೊಂಡು ಹೊಂದಾಣಿಕೆ ಮಾಡುವುದುಂಟಲ್ಲ ಮಗನೇ, ಅದೇನು ಅಷ್ಟು ಸುಲಭ ಸಾಧ್ಯವಲ್ಲ. ಹಾಗೆಂತ ಆಗುವುದೇ ಇಲ್ಲ ಅಂತ ಏನು ಇಲ್ಲ ಮಗನೇ. ಮಗು, ನನ್ನ ಬದುಕಿನ ಬುತ್ತಿಯನ್ನು ನಿನ್ನ ಎದುರು ತೆರೆದಿಡ್ತೇನೆ ಅಂತ ನೀ ಭಾವಿಸಕೂಡದು. ಹಾಗೆ ಕುಂತಿ ಭೋಜನ ದತ್ತುಪುತ್ರಳಾಗಿ ಬಂದಂತಹ ಪೃಥೆ ಕುಂತಿ ಆದವಳು ಮಗನೇ. ಮಗು, ಆ ಎಳೆವೆಯಲ್ಲೇ ಪ್ರಾಪ್ತವಾದಂತಹ ದೂರ್ವಾಸರ ವರಗಳು ಅಥವಾ ಕನ್ಯಾಭಾವದ ಚಾಪಲ್ಯದಿಂದ ಮಂತ್ರಗ್ರಾಮಗಳನ್ನು ಬಳಸಿದ್ದು ಆ ಮುಕ್ತ ದೇವ ಕವಚಂ ಕುಂಡಲಾಭ್ಯಂ ಚ ಭೂಷಿತಂ. ತೇಜೋ ಪುಂಜನಾದಂತಹ ರಶ್ಮೀಮಂತ ಸೂರ್ಯನನ್ನೇ ಆವಾಹಿಸಿ ಆ ಮಗುತನದಿಂದ ನಿನ್ನನ್ನು ನಾನು ಮಗುವಾಗಿ ಪಡೆದದ್ದು. ಇವೆಲ್ಲವೂ ಕೂಡ ಬಾಲ್ಯದಲ್ಲಿ ನನ್ನ ಬಾಲಿಶವಾದಂತಹ ನಿರ್ಣಯಗಳಿಂದ ಆಗಿ ಹೋಯಿತು ಮಗನೇ. ಅದು ಯಾಕೆ, ಹೇಗೆ, ಏನು ಎನ್ನುವ ಕುರಿತಾಗಿ ಆಲೋಚಿಸುವ ವಯಸ್ಸು ನನ್ನದಲ್ಲ. ಆದರೆ ಕಂದ, ಆ ಬಳಿಕ ಲೋಕ ದೂರುವುದೆನ್ನುವಂತಹ ಭಯ ನನ್ನನ್ನು ಆವರಿಸಿದಂತೂ ಸತ್ಯ. ಯಾಕೆಂದರೆ ನಾನು ನನ್ನ ಸಾಕು ತಂದೆಯ ಮನೆಯಲ್ಲಿದ್ದವಳು. ಎಲ್ಲಿ ನನ್ನ ಮನೆಗೆ ಅಥವಾ ಮನೆತನಕ್ಕೋ ಅಥವಾ ವರವನ್ನು ಇದ್ದಂತಹ ಋಷಿಗಳ ಅಪಕೀರ್ತಿಗೆ ಕಾರಣವಾಗುವುದೋ ಎನ್ನುವ ಹಾಗೆ ಆ ಭಯದಿಂದಲೇ ಈ ಎಲ್ಲ ಘಟನೆಗಳು ಘಟಿಸಿ ಹೋದವು ಮಗನೇ. ಆ ಕಾರಣದಿಂದಲೇ, ಲೋಕ ದೂರುವುದೆನ್ನುವಂತಹ ಭಯದಿಂದಲೇ ನಿನ್ನನ್ನು ಸಾಕದಾದೆನು ಕಂದ. ಆದರೆ ಮಗು, ನನ್ನ ಚಾಪಲ್ಯದಿಂದ ನಿನ್ನ ಬದುಕು ಹಾಳಾಗಕೂಡದು, ನಿನ್ನ ಬದುಕು ವ್ಯರ್ಥ ಆಗಕೂಡದು ಎನ್ನುವಂತಹ ಕಾರಣದಿಂದ ನನ್ನ ವಾತ್ಸಲ್ಯವನ್ನೇ ಬುಟ್ಟಿಯಾಗಿಸಿ ಅದರಲ್ಲಿ ನಿನ್ನನ್ನು ಮಲಗಿಸಿದೆ ಕಂದ. ನಾನೇ ಪ್ರಸವಿಸಿದ ಮಗು ಎಲ್ಲಿಯಾದರೂ ಬೆಳೆದುಕೊಳ್ಳಲಿ ಎನ್ನುವ ಹಾಗೆ ನಾನೇ ನೀರಿನಲ್ಲಿ ತೇಲಿಬಿಟ್ಟೆ ಮಗನೇ, ತೇಲಿಬಿಟ್ಟೆ. ಅರ್ಥ ಆಗ್ತದೆ ತಾಯಿ. ಕಂದ, ನಾನು ಕೇವಲ ಅಂದು ನಿನ್ನನ್ನು ಅಶ್ವಾ ನದಿಯ ನೀರಿನಲ್ಲಿ ಬಿಟ್ಟದ್ದಲ್ವೋ, ನನ್ನ ಅಶ್ವಿನ ನದಿಯಲ್ಲೇ ನಿನ್ನನ್ನು ತೇಲಿಬಿಟ್ಟದ್ದು. ಆದರೆ ಕಂದ, ಹೆತ್ತಂತಹ ಮಗುವನ್ನು ಗೊತ್ತಿದ್ದು ಕಳೆದುಕೊಳ್ಳುವಂತಹ ನೋವುಂಟಲ್ಲ ಮಗನೇ, ಯಾವ ತಾಯಿಗೂ ಬೇಡ ಮಗನೇ. ಹೊಸರುವಂತಹ ಸ್ತನ್ಯವನ್ನು ಒತ್ತುಕ್ಕಿ ಹೊರಬರುವಂತಹ ಮಾತೃವಾತ್ಸಲ್ಯವನ್ನೇ
ಅದು ಕಳೆದುಕೊಳ್ಳಬೇಕಾಯಿತಲ್ಲ ಮಗನೇ. ಆ ನೋವುಂಟಲ್ಲ ಯಾವ ತಾಯಿಗೂ ಬೇಡ ಮಗು. ಅಂದು ನಿನ್ನನ್ನು ಅಶ್ವ ನದಿಯಲ್ಲಿ ತೇಲಿಬಿಟ್ಟ ದಿವಸದಿಂದ ಹಿಂದಿನವರೆಗೂ ನನ್ನ ಕಣ್ಣೀರಿನ ಪ್ರವಾಹ ನಿಂತಿಲ್ವೋ? ನಿನಗಾದರೂ ಆಗ ಅರಿವಿರಲಿಲ್ಲ. ಅರಿವು ಬರುವ ಹೊತ್ತಿಗೆ ನೀನು ಅಧಿರಥನ ಮಗನಾದೆ, ಬೆಳೆದು ನಿಂತ ಕಾಲಕ್ಕೆ ಅಂಗಾಧಿಪತಿಯಾದೆ. ಆದರೆ ಕಂದ, ಈ ನಿನ್ನ ತಾಯಿ ಆ ಮಗುವನ್ನು ಸಾಕಲಾಗಲಿಲ್ಲವಲ್ಲ ಎನ್ನುವಂತಹ ಕೊರಗಿನಲ್ಲಿ ಇನ್ನೂ ಇದ್ದಾಳೋ? ಆ ಶೋಕ ಎಂದಿಗೂ ನನ್ನನ್ನು ಬಿಡದು ಕಂದ, ಬಿಡದು. ಆದರೆ ಮಗು, ಇದೀಗ ನಿನ್ನನ್ನು ನೋಡಿದ ಬಳಿಕ ನನಗೆ ಅನ್ನಿಸಿದ್ದು ಮಗು, ಗಂಗಾ ನದಿಯಲ್ಲಿ ಪಾಪ ಮುಳುಗುತ್ತದಂತೆ, ಪುಣ್ಯ ಮಾತ್ರ ತೇಲುತ್ತದಂತೆ. ಹಾಗಾಗಿ ನೀನು ಅದೇ ಗಂಗೆಯ ತೇಲಿ ಮೇಲೆದ್ದು ಬಂದವನಲ್ವೇ? ಇದು ಕುಂತಿಯ ಪುಣ್ಯ ಮಗು, ಇದು ಪಾಂಡವರ ಪುಣ್ಯ. ಆಡಿದೆಯಲ್ಲ, ಕ್ಷತ್ರಿಯ ಕುಲಜನಾದರೂ ಲೋಕ ಒಪ್ಪಲಿಲ್ಲ ಎನ್ನುವ ಹಾಗೆ. ಇಲ್ಲ ಮಗು, ಇಲ್ಲ, ಇನ್ನು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಲೋಕ ದೂರುತ್ತದೆ ಎನ್ನುವ ಹಾಗೆ ನೀನು ಭಯಪಡಬೇಕಾಗಿಯೇ ಇಲ್ಲ. ಯಾಕೆಂದರೆ ಲೋಕ ಏನಂದರೂ ದೂರಿಯೇ ದೂರುತ್ತದೆ. ಆದರೆ ಮಗು, ನಮಗೆ ಬದುಕು ಮುಖ್ಯ, ಬಾಳಿನ ಸೌಖ್ಯವನ್ನು ಬಯಸುವುದು ಮುಖ್ಯ. ಆದ ಕಾರಣವೇ ಯಾವ ಲೋಕ ನಿನ್ನನ್ನು ಸೂತ ಸುತ್ತ ಎನ್ನುವ ಹಾಗೆ ಜರಿಯಿತೋ ಅದೇ ಲೋಕದ ಇದಿರು. ಇಲ್ಲ, ಇವ ಕುಂತಿ ಪುತ್ರ ಎನ್ನುವ ಹಾಗೆ ನಾನು ಘಂಟಾಘೋಷವಾಗಿ ಹೇಳುತ್ತೇನೆ ಮಗ, ಹೇಳುತ್ತೇನೆ. ಈಗೋ ಈ ತಾಯಿ ನಿನಗಾಗಿ ಏನನ್ನೂ ಮಾಡಲಿಕ್ಕಾಗಲಿಲ್ಲ ಇದು ತನಕ. ಇದೀಗ ನಿನ್ನ 5 ತಮ್ಮಂದಿರನ್ನಾದರೂ ನಿನಗೆ ಕೊಡುವಂತಹ ಸೌಭಾಗ್ಯವನ್ನು ಉಳಿಸು ಮಗನೇ. ಹಾಗಾಗಿ ಇದು ನಿನ್ನ ತಮ್ಮಂದಿರನ್ನು ಅಪ್ಪಿಕೊ, ಅವರು ಒಪ್ಪುತ್ತಾರೆ, ನಾನು ಒಪ್ಪಿಸ್ತೇನೆ. ಹಾಗಿರುವಾಗ ಎಲ್ಲವರಿಗಿಂತ ಹಿರಿಯವನಾದಂತಹ ನೀನು ಇದೀಗ ಹಿರಿದಾದ ನಿರ್ಣಯವನ್ನು ತೆಗೆದುಕೊಂಡು ನಿನ್ನ ಕಿರಿಯರನ್ನು ರಕ್ಷಿಸಬೇಕು. ಆದ ಕಾರಣ ನೀನು ಇಲ್ಲಿಗೆ ಬಂದು ಬಿಡು ಮಗನೇ, ಬಂದು ಬಿಡು. ತಾಯೇ ಮಗು, ಮಾತಿಂದಿನವರೆಗೆ ಕುರುಭೂನಾಥನ ಆಶ್ರಯ ಹೊಂದಿ ಮಾತೆ ಮಾತಿಂದಿನವರೆಗೆ ಕುರುಭೂನಾಥನ ಆಶ್ರಯ ಹೊಂದಿ ಭವರದ ಮಾತಗೀಳುತ್ತ ವೈರಿ ಪಕ್ಷವ ಪ್ರೀತಿ ಪುದು ಸನ್ಮಾರ್ಗವೇ ಭವರದ ಮಾತ ಕೇಳುತ್ತ ವೈರಿ ಪಕ್ಷವ ಪ್ರೀತಿ ಪುದು ಸನ್ಮಾರ್ಗವೇ ಮಾತೆ ತಾಯೇ ಮಗು, ಹೆತ್ತವರಿಗೆಲ್ಲ ಸ್ತನ್ಯ ಉಣಿಸುವ ಯೋಗ ಇರುವುದಿಲ್ಲ. ಹೌದು. ಲೋಕದ ವ್ಯವಸ್ಥೆ ಹೇಗುಂಟು ಅಂದರೆ, ಹಿತ್ತು ಸ್ತನ್ಯ ಒಸರದಂತಹ ತಾಯಂದಿರು ಹೆತ್ತ ಮಕ್ಕಳನ್ನು ಉಳಿಸಿಕೊಳ್ಳಲಾಗದೆ ಸ್ತನ್ಯವನ್ನು ಮಾತ್ರ ಉಳಿಸಿಕೊಂಡ ತಾಯಂದಿರ ಮಡಿಲಿಗೆ ತಮ್ಮ ಮಕ್ಕಳನ್ನು ಹಾಕುತ್ತಾರೆ. ನಮಗೆ ಮಗು ಉಂಟು, ಉಣಿಸುವುದಕ್ಕೆ ಹಾಲಿಲ್ಲ.
ನಿಮಗೆ ಹಾಲುಂಟು, ಉಣಿಸುವುದಕ್ಕೆ ಮಗು ಇಲ್ಲ. ಹೌದು. ಹಾಗೆ ಹಾಲು ಉಣಿಸುವ ತಾಯಂದಿರಿಗೆ ಧಾತ್ರಿಯರು ಅಂತ ಹೆಸರು. ನೀನು ಹೆತ್ತು ನನ್ನನ್ನು ತೇಲಿಸಿಬಿಟ್ಟ ಮೇಲೆ ಈ ದೇಹಕ್ಕೆ ಸ್ತನ್ಯ ಉಣ್ಣಿಸಿದ ಧಾತ್ರಿ ರಾಧೆಯಮ್ಮ. ನೀನು ಹೆತ್ತ ಕ್ಷಾತ್ರ ಕಿಡಿಗೆ ಹಾಲುಣಿಸಿದ ಧಾತ್ರಿ ಕೌರವಮ್ಮ. ಊರಿಗಿಡೀ ಅವರು ಧಾತ್ರಿಯರು. ತಮಗೆ ಅಗತ್ಯ ಇಲ್ಲದ ಉಣಿಸುವುದಕ್ಕೆ ಮಗುವಿಲ್ಲದ ಸ್ಥಿತಿಯಲ್ಲಿ ತಮ್ಮ ದೇಹದ ನೋವನ್ನು ಪ್ರಾಪ್ತಿಯನ್ನು ಉಣಿಸುವುದಕ್ಕಾಗಿ ಮಕ್ಕಳನ್ನು ಮಡಿಲಿಗೆ ಒರೆಸಿಕೊಂಡದ್ದೇ ಇರಬಹುದು. ಹೇಳುತ್ತಾಯೆ, ಊರಿಡೀ ಧಾತ್ರಿಯರು ಅಂತ ಕರೆಯುವ ಹೆಣ್ಣು ಮಕ್ಕಳನ್ನು ಸ್ತನ್ಯ ಉಂಡ ಮಗು ಧಾತ್ರಿ ಅಂತ ಕರೀತದೋ ಅಮ್ಮ ಅಂತ ಕರೀತದೋ? ನನಗೆ ಕೌರವ ತಾಯಿಯಮ್ಮ. ನೀನು ಬಿಟ್ಟ ನಿನ್ನ ಮಗುವಿನ ತಾಯಿಯವನು. ಈ ಕ್ಷಾತ್ರ ತೇಜ ಬೆಳೆದದ್ದು ಅವನಿಂದ. ತಾನು ಧಾತ್ರಿಯನ್ನೇ ಇತ್ತು ತನಗೆ ಧಾತ್ರಿಯಾದವನು. ತಾನು ಹೆರದ್ದನ್ನು ಧರಿಸುವುದರಿಂದ ಅವಳು ಧಾತ್ರಿ. ಸರ್ವಂ ಸಹೆ. ಅವ ಹೆರದಿದ್ರು ನನ್ನನ್ನು ಹೊತ್ತಿದ್ದಾನೆ. ಈಗ ಭವರ ಬಂತು ಅಂತ ನಾ ಬರಬೇಕಲ್ವ? ನಿನ್ನ ರಕ್ತದ ಗುಣಮ್ಮ ಅದು. ನಾ ಬರಲಾರೆ. ಯಾಕೆ ಗೊತ್ತಾ? ಯಾಕೆ ಮಗನೇ? ಯಕ್ಷ ಕುಡಿಬೇಡ ಅಂದ ನೀರು ಕುಡಿದು 4 ತಮ್ಮಂದಿರು ಬಿದ್ದಿರುವ ಕಾಲದಲ್ಲಿ ನಿನ್ನ ರಕ್ತದ ಗುಣ ಒಂದು ಅಲ್ಲದಿದ್ದರೆ ಸಾಯುವ ಕಾಲದಲ್ಲಿ ಮಾದ್ರೀ ದೇವಿಗೆ ನೀನು ಕೊಟ್ಟ ಮಾತಿಗಾಗಿ ಮಾದ್ರೇಯರನ್ನು ಬದುಕು ಅಂತ ಧರ್ಮಜ ಹೇಳ್ತಿರ್ಲಿಲ್ಲ. ಭೀಮಾರ್ಜುನರನ್ನು ಎಬ್ಬಿಸ್ತಿದ್ದ. ಅದು ರಕ್ತದಲ್ಲಿ ಬಂದದ್ದು. ಮಾತು ಕೊಟ್ಟದ್ದು ನಾನಾದರೂ ಅಮ್ಮ ಆದರೂ ಮಾತನ್ನೇ ತಾಯಿ ಅಂತ ತಿಳಿಯುವುದು ಆ ಸಂಸ್ಕಾರ. ಧರ್ಮರಾಯನ ಅಣ್ಣ ಅಂತಲ್ಲೂ ನೀನು ಹೇಳಿದ್ದು. ಹೌದು ಮಗನೇ. ಸಾಯುವ ಕಾಲ ತನಗೆ ಬಂದರೂ ಅಮ್ಮ ಕೊಟ್ಟ ಮಾತನ್ನು ಉಳಿಸಿದ ಧರ್ಮರಾಯನಿಗೆ ಅಣ್ಣ ಆಗಬೇಕಾದರೆ ಆಶ್ರಯ ಕೊಟ್ಟ ಅಮ್ಮನಿಗೆ ತಪ್ಪ ಕೂಡದು ತಾನೆ. ಆ ಕೌರವೇಶ್ವರನಿಗೆ ನಾನು ಬಿಟ್ಟರೆ ಯಾರಿಲ್ಲಮ್ಮ. ಪಾಂಡವರಿಗೆ ನೀನಿದ್ದಿ, ಕೃಷ್ಣ ಇದ್ದಾರೆ, ಅವರ ಧರ್ಮ ಉಂಟು. ಕೌರವನಿಗೇನುಂಟು? ಉಪಕರಣ ಮಾತ್ರ. ಆದ್ದರಿಂದಲೇ ಬರಲಾರೆ. ಲೋಕ ದೂರುವುದು ಅಂತ ನನ್ನನ್ನು ಬಿಟ್ಟೆ. ಬಿಟ್ಟವಳು ನನ್ನನ್ನು ಗುರುತಿಸದೆ ಅಥವಾ ಗುರುತಿಸಿಯೂ ಅದನ್ನು ಹೇಳಲಾಗದೆ ನರಳಿದೆ. ಹೌದು ಮಗನೇ. ದುಃಖಿಸಿದೆ. ಲೋಕ ದೂರುವುದು ಅಂತ ಮಗುವನ್ನು ಬಿಡುವುದು ಸರಿಯಾದರೆ ಲೋಕ ದೂರುವಂತೆ ತಾಯಿಯನ್ನು ಬಿಡುವುದು ಸರಿಯಾ? ಆಶ್ರಯ ಕೊಟ್ಟವನು, ಆಪತ್ತಿಗಾದಾನು ಅಂತ ನಂಬಿದವನು, ಸರ್ವಸ್ವವಾಗಿದ್ದವನು
ಆ ಸುಯೋಧನನನ್ನು ನಾನು ಈ ಕಾಲದಲ್ಲಿ ಬಿಟ್ಟರೆ, ತಾಯೇ ನನಗೆ ಪಾಂಡವರಿಗೆ ಅಣ್ಣ ಅಂತ ಹೇಳಿಕೊಳ್ಳುವುದಕ್ಕೆ ನೀನು ಹೆತ್ತಿದ್ದಿ ಎಂಬ ಒಂದು ಕಾರಣ ಆದರೂ ಉಂಟು. ಕೌರವನನ್ನು ಈಗ ನಾನು ಬಿಟ್ಟರೆ, ನೀನು ಹೆತ್ತಿದ್ದಿ ಎಂಬುದನ್ನು ಒಪ್ಪಿದರೂ ಲೋಕ ಒಪ್ಪದು ನಾನು ಧರ್ಮರಾಯನ ಅಣ್ಣ ಅಂತ, ಪಾಂಡವಾಗ್ರಜ ಅಂತ. ತಾಯೇ, ಮಗು, ಮಕ್ಕಳ ಸಂತೋಷಕ್ಕಾಗಿ ಬಾ ಅಂತ ಕರೀತಿ, ತಾನು ಹೇಳ್ತೇನೆ ಅನ್ನತಿ. ನನ್ನ ಯಾವ ಅಶ್ವವತಿ ನದಿಯೂ ಬದುಕಿಸಿದ್ದಲ್ಲ, ಯಾವ ಗಂಗಾ ಭವಾನಿಯೂ ಬದುಕಿಸಿದ್ದಲ್ಲ. ನಾ ಗಂಗೆಯ ಕುರಿತಾಗಿ ಅಗೌರವದಿಂದ ಆಡುವುದಲ್ಲ. ಈ ಕಾಲದಲ್ಲಿ ಬಂದು ಕೊಟ್ಲಲ್ಲ, ನೀನು ವಹಿಸಿಕೊಟ್ಟ ಇವನನ್ನು ಇದು ತನಕ ತೇಲಿಸಿದ್ದೇನೆ, ಇನ್ನು ನಿನಗೆ ಅಂತ ಬಿಟ್ಟು ಕೊಟ್ಲಲ್ಲ. ಕರ್ಣ ಬದುಕಲ್ಲಿ ಮುಳುಗದೆ ತಳ ಸೇರದೆ ತೇಲಿದ್ದು ಯಾವುದರಲ್ಲಿ ಗೊತ್ತಾ? ಯಾವುದರಲ್ಲಿ ಮಗು? ಕರ್ಣನನ್ನು ಹೆತ್ತು ಅವ ತಳ ಸೇರಬಾರದು, ಸತ್ತು ಹೋಗಬಾರದು ಅಂತ ನನ್ನ ಅಮ್ಮ ಹಾಕಿದ ಕಣ್ಣೀರಿನಲ್ಲಿ ತೇಲಿದ ಮಗು ಇದು. ಒಂದು, ನಾ ಬದುಕಬೇಕಾ? ವಿದ್ಯಿಲ್ಲಮ್ಮ, ನೀ ಕಣ್ಣೀರು ಹಾಕದೆ. ನೀ ಕಣ್ಣೀರು ನಿಲ್ಲಿಸಿದಲ್ಲಿಗೆ ಕರ್ಣ ಸತ್ತ. ನೀ ಕಣ್ಣೀರು ಹಾಕ್ತಾ ಇರುವಲ್ಲಿಯ ತನಕ ಹುಟ್ಟಿದ ಕರ್ಣ ಬದುಕಿದ. ಇಷ್ಟು ದಿವಸ ದುಃಖಿಸಿದ್ದಿ ನಾನು. ವಿಧಿದತ್ತವಾದ ಆಯುಸ್ಸು ಮುಗಿಸುವಲ್ಲಿಯ ತನಕ ನನಗಾಗಿ ಕಣ್ಣೀರು ಹಾಕ್ತಾ ಇರುತ್ತಾಯೇ. ನಾ ಮತ್ತೇನು ಕೇಳುವುದಿಲ್ಲ, ಸ್ತನ್ಯ ಕೇಳುವುದಿಲ್ಲ, ಸ್ಥಾನ ಕೇಳುವುದಿಲ್ಲ, ಮಾನ ಕೇಳುವುದಿಲ್ಲ. ನನಗಾಗಿ 4 ಬಿಂದು ಕಣ್ಣೀರು, ಅಷ್ಟು ಸಾಕು ತಾಯೇ ಈ ಬದುಕಿಗೆ, ಅಷ್ಟು ಸಾಕು. ನಿಜವಾದ ಪುತ್ರತ್ವ ಅಂದರೆ ಇದು ಮಗು. ಒಂದು, ತಾಯಿಗಾಗಿ ತಾನು ಸಾಯುವುದು, ಅದು ಲೋಕದಲ್ಲಿ ಪುತ್ರತ್ವ ಅಂತ ಸ್ಥಾಪನೆಯಾಗಿದೆ ಅಂತೆ. ಇನ್ನೊಂದು, ತಾಯಿಗಾಗಿ ಬದುಕುವುದು, ತಾಯಿಯನ್ನು ಬದುಕಿಸುವುದು, ಇದು ಕೂಡ ಲೋಕದಲ್ಲಿ ಪುತ್ರತ್ವ ಅಂತ ಸ್ಥಾಪನೆಯಾಗಿದಂತೆ. ಬೇಕಾದ ಹೊತ್ತಲ್ಲಿ, ಬೆಳೆಯುವ ಹೊತ್ತಲ್ಲಿ ತುತ್ತನ್ನವನ್ನು ಇತ್ತು, ಸ್ನೇಹವನ್ನು ಕೊಟ್ಟು, ರಾಜ್ಯವನ್ನು ಕೊಟ್ಟು, ಸರ್ವಸ್ವವನ್ನು ಕೊಟ್ಟಂತಹ ಕೌರವ ನಿನಗೆ ತಾಯಿಯಾಗುತ್ತಾನೆ. ಹೌದು. ಆ ತಾಯಿಗೆ ಬೇಕಾಗಿ ನೀನು ಸಾಯುವುದಕ್ಕೆ ಸಿದ್ಧನಾಗಿದ್ದಿ. ಆದರೆ ಇದೀಗ ಹಡೆದ ತಾಯಿ ನಾನೇ ಬಂದು ಬದುಕು ಮಗನೇ ಅಂತ ಕೇಳಿದರೂ ಕೇಳುವ ಸ್ಥಿತಿಯಲ್ಲಿ ನೀನಿಲ್ಲ. ಯಾವ ಲೋಕಾಪವಾದಕ್ಕೆ ಗುರಿಯಾದನೋ ಅದೇ ಲೋಕದ ಇದ್ದರೂ ನಾನು ನಿನ್ನನ್ನು ಮಗ ಅಂತ ಒಪ್ಪಿಕೊಳ್ಳುತ್ತೇನೆ, ಅದಕ್ಕೆ ಮನ ಮಾಡು ಅಂತ ಹೇಳಿದರು ಅದಕ್ಕೂ ಒಪ್ಪಿಕೊಳ್ಳುತ್ತಿಲ್ಲವಲ್ಲ ಮಗು. ಸರಿ ಸರಿ, ಹಾಗಾದರೆ ಈಗೋ ಹುಟ್ಟಿದಂತಹ ಮಗು ತನಗೆ ಬೇಕಾದದನ್ನೆಲ್ಲ ತಾಯಿಯಿಂದಲೇ ಪಡೆದುಕೊಳ್ಳುವುದಂತೆ. ಅದೇ ಮಗು ಬೆಳೆದು ನಿಂತ ಕಾಲಕ್ಕೆ ಅದೇ ಎಲ್ಲವನ್ನ ಕೊಟ್ಟಂತಹ ತಾಯಿಗೆ ವೃದ್ಧಾಪ್ಯ ಅಡರಿದಾಗ ಆ ತಾಯಿಯೂ ಕೂಡ ತನಗೆ ಬೇಕಾದದ್ದನ್ನೆಲ್ಲ ಅದೇ ಮಗುವಿನಿಂದ ಪ್ರಾಪ್ತಿಸಿಕೊಳ್ಳುತ್ತಾಳಂತೆ. ಲೋಕರೂಢಿ. ಮಗು, ಓ, ಈ ನಿನ್ನ ತಾಯಿ ವೃದ್ಧೆಯಾಗಿದ್ದಾಳೆ. ಅದಕ್ಕೆ ಈ ಕಾಲದಲ್ಲಿ ನಿನಗೆ ಏನನ್ನು ಕೊಡುವಲು ನನ್ನಲ್ಲಿ ಶಕ್ತಿ ಉಳಿದಿಲ್ಲ ಮಗನೇ. ಹೇಳಿದನಲ್ಲ ತಾಯಿ, ನನಗೆ ಆವ ನಿರೀಕ್ಷೆಯೂ ಇಲ್ಲ. ಆದರೆ ನನ್ನಲ್ಲಿ ಈಗ ಇರುವ ಶಕ್ತಿ ಏನು ಗೊತ್ತುಂಟ ಮಗನೇ? ಏನಮ್ಮ? ಕೇವಲ ಬೇಡುವ ಶಕ್ತಿ ಮಾತ್ರ ನನ್ನಲ್ಲಿ. ಒಂದು ಕೇಳುಲೋ? ಆದೊಡೇವರ ಸಲಹೋ, ಆದೊಡೇವರ ಸಲಹೋ, ನಿನಗಿನ್ನೀದುರಾಗ್ರಹ ಬೇಡ,
ನಿನಗಿದುರಾಗ್ರಗಬೇಡ ತೊಡದಿರು ಹೋದ ಬಾಣವಯ್ಯನನು ನುಡಿದನು ಆದಿವಾಕರತನಯನು ಆದೊಡೆಯವರ ಸಲಹೋ ಮಗನೇ ಕಂದ ಮಗು ತಾಯೇ, ಹುಟ್ಟಿದ ರಭ್ಯ ಕಷ್ಟವನ್ನೇ ಉಂಡವಳು ಈ ಕುಂತಿ. ಬದುಕನ್ನು ಕೇವಲ ನಿರೀಕ್ಷೆಯಲ್ಲೇ ಕಳೆದವಳು ಮಗನೇ. ಹೆತ್ತ ತಾಯಿಯ ತೋಳ ತೊಟ್ಟಿಲಿನಲ್ಲಿ ಆಡುವಂತಹ ಸೌಭಾಗ್ಯ ನನಗೆ ಇಲ್ಲದೆ ಹೋಯಿತು. ಇನ್ನು ಕೈ ಹಿಡಿದದ್ದು ಲೋಕೈಕ ವೀರ, ಹಸ್ತಿನೆಯ ರತ್ನಸಿಂಹಾಸನ. ಆದರೆ ಮಗು, ದಾಂಪತ್ಯವನ್ನು ಕಳೆದದ್ದು ಕಾಡಿನಲ್ಲಿ. ಇನ್ನು ಹೆತ್ತದ್ದು ದೈವಾಂಶ ಸಂಭೂತರ ಮಕ್ಕಳನ್ನೇ. ಆದರೆ ಅವರೊಂದಿಗೆ ಬಾಳುವ ಯೋಗ ಇಲ್ಲದೆ ಹೋಯಿತು ಮಗನೇ. ಆದರೆ ಕಂದ, ನಿನಗಾದರೂ ಹೀಗೆ ಹೇಳುತ್ತೇನೆ ಅಂತ ತಪ್ಪು ತಿಳಿಯಬೇಡ ಮಗನೇ. ಕೇವಲ ಸೂತ ಎನ್ನುವಂತಹ ನಿಂದಾವಾಕ್ಯ ಬಿಟ್ಟರೆ ಬೇರೆಲ್ಲ ಕ್ಷತ್ರಿಯರಿಗೆ ಒದಗುವಂತಹ ಸೌಲಭ್ಯಗಳೆಲ್ಲವೂ ನಿನಗೆ ಒದಗಿದವು ಮಗನೇ. ಆದರೆ ಕಂದ, ನಿನ್ನ ಒಡ ಹುಟ್ಟಿದವರನ್ನು ನೋಡು. ಚಂದ್ರವಂಶೀಯರು, ಪಾಂಡುಸುತರು, ಚಕ್ರವರ್ತಿಯ ಮಕ್ಕಳು. ಆದರೆ ಕಂದ, ಅವರು ಹುಟ್ಟಿದ್ದು ಕಾಡಿನಲ್ಲಿ. ಅದಕ್ಕಿಂತಲೂ ಬೇಡುವಂತಹ ಯೋಗ, ಕಾಡಿನಲ್ಲೇ ಕಾಲ ಕಳೆಯುವಂತಹ ಯೋಗ, ಸಾಮಂತರ ಮನೆಯಲ್ಲಿ ಊಳಿಗ ಮಾಡುವಂತಹ ಯೋಗ. ಆಲೋಚನೆ ಮಾಡು ಮಗನೇ. ನೀನು ನನ್ನ ಮಗನಾಗಿ ಬರಬೇಕು, ನನ್ನ ಉಳಿದ 5 ಮಕ್ಕಳ ರಕ್ಷಣೆ ಮಾಡಬೇಕೆಂಬುದೇ ಈ ತಾಯಿಯ ಹಂಬಲ. ಹಾಗೆಂತ 5 ಪ್ರಾಣ ಭಿಕ್ಷೆಯನ್ನು ನಿನ್ನಲ್ಲಿ ಬೇಡುತ್ತಾ ಇದ್ದೇನೆ ಅಂತ ನೀ ಭಾವಿಸಕೂಡದು ಮಗನೇ. ಯಾಕೆ ಅಂತ ಕೇಳಿದರೆ, ಅವರ ಸಾವಿನ ಭಯ ನನಗಿಲ್ಲ. ಈಗಾಗಲೇ ನನ್ನ 5 ಮಕ್ಕಳನ್ನು ಕೃಷ್ಣನ ಮಡಿಲಿಗೆ ಹಾಕಿ ಆಗಿದೆ. ಆದರೆ ನನಗೆ ಕೊರಗಿರುವುದು ನಿನ್ನದೇ ಮಗನೇ. ಮಾದ್ರಿಯ ಮಕ್ಕಳನ್ನೇ ನನ್ನ ಮಕ್ಕಳು ಎನ್ನುವ ಹಾಗೆ ಸಾಕಿ ಸಲಹಿದವಳು ನಾನು. ಅಂತಿರುವಾಗ ಇದೀಗ ನಾನೇ ಹೆತ್ತಂತ ಮಗನನ್ನು ಈ ದುರಿತಮಯವಾದ ಸ್ಥಿತಿಯಲ್ಲಿ ಒಬ್ಬಂಟಿಗನಾಗಿಸುವುದು ನನ್ನ ಮನಸ್ಸು ಒಪ್ಪದು ಮಗನೇ, ಒಪ್ಪದು. ಏನು ಮಾಡಲಮ್ಮ? ಆದ ಕಾರಣವೇ ತಮ್ಮಂದಿರಿಗೆ ಹಿರಿಯನಾಗಿ ನೀ ಬಂದೆ ಅಂತಾದರೆ ಅವರ ಸಲಹುವ ಹೊಣೆಯನ್ನು ನಿನಗೆ ಒಪ್ಪಿಸ್ತೇನೆ ಮಗನೇ. ಇಲ್ಲ, ಕೌರವನಿಗೆ ಮಿತ್ರನಾಗಿಯೇ ನಾ ಉಳಿಯುತ್ತೇನೆ ಎನ್ನುವುದೇ ನಿನ್ನ ದೃಢವಾದ ನಿರ್ಧಾರ ಅಂತಾದರೆ, ಆದರೆ ಈ ತಾಯಿ ಅಸಹಾಯಕಳು ಮಗು, ಅಸಹಾಯಕಳು. ದೇವಕಿ ಹೆತ್ತದ್ದರಿಂದ ಯಶೋದೆಯ ಸ್ತನ್ಯವನ್ನುಂಡ ಕೃಷ್ಣ ದೇವಕಿ ದೇವಿ ಬಂಧ ವಿಮುಕ್ತಳಾದ ಮೇಲೆ ಅವಳನ್ನು ಮಾತ್ರ ತಾಯಿ ಅಂತ ಹೇಳಲಿಲ್ಲ. ನಂದಗೋಕುಲದ ನಂಟನ್ನು ಕಡಿದುಕೊಳ್ಳಿಲ್ಲ. ನಂದಗೋಕುಲಕ್ಕೂ ಮಥುರೆಗೂ ದ್ವಾರಕೆಗೂ ಸಂಬಂಧ ಬೆಸೆಯುವುದಕ್ಕೆ ಕೃಷ್ಣನಿಗೆ ಸಾಧ್ಯ ಅಮ್ಮ. ಎಲ್ಲ ಕಡೆ ಇದ್ದು ಎಲ್ಲೂ ಬರಿದಾಗದಂತೆ ಎಲ್ಲರನ್ನು ತುಂಬಿಕೊಳ್ಳಬಲ್ಲ ಮಹನೀಯನವನು ನಿನ್ನ ಈ ಮಗ ಕೃಷ್ಣ ಅಲ್ಲ, ಕರ್ಣ. ಎಲ್ಲ ಕಡೆ ನಾ ಇರಲಾರೆ, ಇಲ್ಲಿನ ಇರವನ್ನು ಬಿಡಲಾರೆ. ಇಲ್ಲಿದ್ದು ಅಲ್ಲಿಗೇನು ಮಾಡಬಹುದು ತಾಯೇ? ಹಾಗೆ ಹೇಳುತ್ತೀಯೋ ಮಗನೇ? ಇದುವೇ ನಿನ್ನ ದೃಢ ನಿರ್ಧಾರವೋ? ಹೌದು ತಾಯೇ. ಸರಿ, ತಾಯೇ. ಮಗು,
ಐವರ ಬದುಕನ್ನು ರಕ್ಷಿಸುವ ಹೊಣೆಯನ್ನು ನನಗೆ ಹೊರಿಸ್ತಿ ಅಂತ ನೀನು ಆಡಿದ ಕಾಲದಲ್ಲಿ ನನ್ನ ಅಸಹಾಯಕತೆಯನ್ನು ನಾನು ನಿವೇದಿಸಿಕೊಳ್ಳೇಬೇಕು. ನನಗೆ ಅನ್ನ ಕೊಟ್ಟದ್ದು ಯಾಕೆ ಗೊತ್ತಾ? ಯಾಕೆ ಮಗನೇ? ನರನು ಎಲ್ಲ ವಿರೋಧಿ, ನರನು ಎಲ್ಲ ವಿರೋಧಿ, ನಾ ಸಂಹರಿಸಿ ಹಿರಿಯನ ಕಂಡು ಹರ್ಷಿಸು. ತರಳರೈವರ ಜನನೀ ನೀನಿರುವನಕ ನಂಬಿದನು. ಮರಳಿ ಬಾಣವ ತೊಡಿನು, ಮರಳಿ ಬಾಣವ ತೊಡಿನು. ಧನ್ಯನು ಹರಸು ಎಲ್ಲನು ಹಡಿದ ಭಾಗ್ಯಕ್ಕೆ ಮರುಗದಿರು ನೀನೆಂದು ವಂದಿಸುತ್ತವಳ ಬೀಳ್ಗೊಂಡ ಪಾರ್ಥನಿಗೆ ವಿರೋಧಿಯಾಗಿಯೇ ಕರ್ಣ ಪ್ರತಿಷ್ಠಿತನಾದವನು ಕುರುಕುಲದ ರಾಜಮಂಡಲದ ಒಳಗೆ. ಐವರ ರಕ್ಷಣೆಯ ಹೊಣೆಯನ್ನು ನನಗೆ ನೀನು ವಹಿಸುವುದು ನಿನ್ನ ಮಕ್ಕಳನ್ನು ದೈವವಶದಿಂದ ಕಸಿದಂತಾಗುತ್ತದೆ ತಾಯೇ. ಅವರು ದೈವಕ್ಕೆ ವಿವಶರಾಗಿಯೇ ಇರಲಿ. ನನಗೆ ಅರ್ಥ ಆಗ್ತದೆ ತಾಯೇ. ಐವರಿಗಾಗಿ ನೀನು ಸಾಯಿ ಅಂತ ನೀನು ಹೇಳುವುದಿಲ್ಲ. ಇಲ್ಲ ಮಗನೇ. ರಕ್ಷಿಸುವಂತ ನೀನು ಆಡದಿದ್ದರೂ ಆಶಯ ಅದು ನನಗೆ ಅರ್ಥ ಆಗ್ತದೆ. ನಿನ್ನ ಕೃತಿಗೋ ಮಾತಿಗೋ ಅಪಾರ್ಥ ಕಲ್ಪನೆ ಆಗುವುದು ಯಾವಾಗ ಗೊತ್ತೋ? ನಿನ್ನ ಹಿನ್ನೆಲೆ ತಿಳಿಯದಿದ್ದರೆ ಮಾತ್ರ. ಬ್ರಾಹ್ಮಣ ಬಾಲನನ್ನು ಬಲಿ ಕೊಡುವುದಕ್ಕೆ ಬಕನ ಬಂಡಿಯ ಜೊತೆಯಲ್ಲಿ ಕಳಿಸಬೇಕಾದ ದುಸ್ಥಿತಿಗೆ ಮರುಗುತ್ತಾ ಇದ್ದಂತಹ ಬ್ರಾಹ್ಮಣ ಸದನದ ಒಳಗೆ ರಾತ್ರಿಯ ಕಾಲದಲ್ಲಿ ಪ್ರವೇಶಿಸಿ ಬಂಡಿಯನ್ನದ ಜೊತೆಯಲ್ಲಿ ನನ್ನ ಮಗ ಭೀಮ ಹೋಗ್ತಾನೆ ಅಂತ ಹೇಳಿದ ಮಹಾತಾಯಿ ನೀನು. ಸಾಮಾನ್ಯರಿಗೆ ಕಂಡಿತು ಸಾಯುವುದಕ್ಕೆ ಅವರ ಮನೆಯ ಮಗು ಬೇಡ, ನನ್ನ ಮಗನನ್ನೇ ಕಳಿಸ್ತೇನೆ ಅಂತ. ಹೌದು. ನಿನಗೂ ಕಾಣಲಿಲ್ಲ, ಭೀಮನಿಗೂ ಕಾಣಲಿಲ್ಲ. ಇಬ್ಬರು ಒಪ್ಪಿಯಲ್ವೋ ಭೀಮ ಬಂಡಿಯನ್ನು ತಿನ್ನುತ್ತಾ ಹೋದದ್ದ ಹೌದು, ನಾವು ಬಳಿಕ ಕೇಳಿದ್ದೇವೆ. ಹೌದು. ಅಂದರೆ ಇವ ಯಾವುದನ್ನು ನಾಶ ಮಾಡಬೇಕೋ ಅದನ್ನು ನಾಶ ಮಾಡುವುದಕ್ಕಾಗಿ ಇವನ ಸಾವನ್ನು ನಾನು ಹಂಬಲಿಸಿದಂತೆ ಮಾತಾಡಿದ್ದೇನೆ ಅಂತ ನಿನಗೆ ಸ್ಪಷ್ಟ ಉಂಟು. ಕರ್ಣನ ಪ್ರವೃತ್ತಿಯಲ್ಲಿ ನಾಶವಾಗಬೇಕಾದದ್ದನ್ನು ನಾಶಪಡಿಸುವುದಕ್ಕಾಗಿ ನೀ ಸಾಯಿ ಅಂತ ಹೇಳದಿದ್ರು ನನ್ನ ಮಕ್ಕಳನ್ನು ಕೊಲ್ಲಬಾರದು ಅಂತ ಆಡ್ತಾ ಇರುವುದು. ನನಗೆ ಎಲ್ಲ ಮಕ್ಕಳು ಇರಬೇಕೆನ್ನುವುದೇ ಬಯಕೆ ಮಗನೇ. ಎಲ್ಲರೂ ಬೇಕು. ಅಮ್ಮ, ಮಗು 5 ಮಕ್ಕಳನ್ನು ಸಲಹುವ ಕಾಲದಲ್ಲಿ 5 ಮಕ್ಕಳ ಬದುಕಿಗೆ ಕಷ್ಟ ಪರಂಪರೆ ಹೆಚ್ಚು 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 ಬಂದು ಒದಗಿದ ಕಾಲದಲ್ಲಿ ದ್ರೌಪದಿ ದೇವಿಯ ಸ್ವಯಂವರ ಕಾಲದಲ್ಲಿ ಕುಲಾಲ ಭವನದಲ್ಲಿ ಕೃಷ್ಣ ಕಾಣಿಸಿಕೊಂಡನಂತೆ. ನನ್ನ ತಾಯ್ತನ ಸಾಕಾಗಲಿಕ್ಕಿಲ್ವೇನೋ, ಈ ರಾಜನೀತಿಯ ಜಂಜಡದಲ್ಲಿ ಸಿಲುಕಿ ನನ್ನ ಮಕ್ಕಳು ನಲುಗುವಾಗ ರಕ್ಷಿಸುವುದಕ್ಕೆ ಅಂತ ಕಂಡಲ್ವೋ 5 ಮಕ್ಕಳನ್ನು ಕೃಷ್ಣನ ಪಾದ ಮೂಲಕ ಕೆಡ ಹಾಕಿದ್ದು. ಪ್ರಾಯದಲ್ಲಿ ಧರ್ಮಜ ದೊಡ್ಡವನಾದರೂ ಸಂಕಲ್ಪದಿಂದ ನೀನು ಶರಣಾದದ್ದು. ಅಳು ನಿವಾರಿಸುವುದಕ್ಕೆ ಬಂದ ಅಳಿಯನ ಅತ್ತೆಯ ಅಂತ ಕೇಳಿದಾಗ ಅತ್ತೆ ಅಂತ ಕರೆದದ್ದು ಅಂತ ಭಾವಿಸಿ ನೀ ಮಕ್ಕಳನ್ನು ನಿನ್ನನ್ನು ಒಪ್ಪಿಸಿಕೊಂಡೆ. ಹೌದು ಮಗನೇ. ನನ್ನ ಭವಿಷ್ಯದ ಬಗ್ಗೆ ಆತಂಕ ಬೇಡಮ್ಮ. ನನ್ನಲ್ಲೊಂದೇ ಕೇಳುವುದು, ಈ ಮಗುವಿನ ಭವಿಷ್ಯವನ್ನು ಕೃಷ್ಣನ ವಶಕ್ಕೆ ಒಪ್ಪಿಸಿಬಿಡು. ನರನಿಗೆ ಹೊಡೀತೇನೆ, ಹೇಳಿದ್ದಕ್ಕೆ ಹೊಡೀತೇನೆ,
ನರನಿಗೆ ಹೇಳಿದ್ದಕ್ಕೆ ನಾ ಹೊಡೆಯದೆ ನಿರ್ವಾಹ ಇಲ್ಲ. ಸಾಯುವುದು ಯಾರು ಬದುಕುವುದು ಯಾರು ಅಂತ ನೀನು ಚಿಂತೆ ಪಡಬೇಡಮ್ಮ. ಹಿರಿತನವುಳ್ಳ ಬದುಕನ್ನು ಉಳಿಸಿಕೊಂಡ ಯೋಗ ಭಾಗ್ಯಗಳನ್ನು ಹೊಂದಿದ 5 ಮಕ್ಕಳಿಗೆ ನೀ ತಾಯಿಯಾಗಿ ಉಳಿಯಿತಿ. ಯಾಕೆ ಅಂದರೆ ನಾನು ಉಳಿಸ್ತೇನೆ ಅಂತ ಕರ್ತೃತ್ವ ನಾನು ಹೊತ್ತುಕೊಂಡು ಹೇಳುವುದಲ್ಲ. ನೀನು ಕೃಷ್ಣನ ಪಾದ ಮೂಲಕ ಕೆಡ ಹಾಕಿದ್ದು 5 ಮಂಡೆಗಳನ್ನು ಹೌದಾದರೆ ನೀನು ಎಷ್ಟು ಹೆತ್ತರು ನೀನು 5ರ ತಾಯಿ. ನೀ ಹೆತ್ತದ್ದು 3 ಅಲ್ವೇನಮ್ಮ. ನನ್ನ ಬಳಿಕಾದರೂ 3ರಿಗೆ ತಾಯಿಯಾಗಿ ಮಾತ್ರ ಉಳಿಯುವುದಕ್ಕಾಯ್ತೋ ನಿನಗೆ? ತಂಗಿ ಹೆತ್ತ 2ರ ಹೊಣೆಯನ್ನು ನೀ ಹೊತ್ತೆ. ಹೌದು ಮಗನೇ. ಅದು ಪಾಂಡವರ ಬದುಕಮ್ಮ. ಹೆಂಡತಿಯಾಗಿ ಒದಗಿದವಳು 5 ಮಂದಿಗೆ, ತಾಯಿಯಾಗಿ ನೆಲೆಯಾದವಳು 5 ಮಂದಿಗೆ. ಅದು ಯಾಕೆ ಅಂತ ನಿರ್ವಚನ ಮಾಡಿ ತರ್ಕ ಕೊಡುವುದಕ್ಕೆ ಕರ್ಣ ಅಷ್ಟು ಬುದ್ಧಿವಂತ ಅಲ್ಲ. ಅದು ಏನೋ ಗೊತ್ತಿಲ್ಲ. 5 ಮಂದಿಗೆ ತಾಯಿಯಾಗಿ ನೀನು ನೆಲೆಯಾಗಬೇಕೆಂಬ ಭಗವತ್ ಸಂಕಲ್ಪ ನಿಯೋಗವಾಗಿ ನಿನ್ನನ್ನು ತಲುಪಿದ ಕಾಲದಲ್ಲಿ ಆಯಿತು ಅಂತ ಒಪ್ಪಿ ನೀ ಸ್ವೀಕರಿಸಿದ ನೋಡು, ಅದನ್ನು ದೇವರು ಒಪ್ಪಿದ್ದಾನೆ. 5ರ ತಾಯಿಯಾಗಿ ಉಳಿಯಿತಿ. ಇದಕ್ಕಿಂತ ಹೆಚ್ಚು ಮಕ್ಕಳ ರಕ್ಷಣೆಯ ವಿಷಯದಲ್ಲಿ ನೀ ಕೇಳಬಾರ್ದು. ಸರಿ, ಇಷ್ಟೇ ಮಾಡಬಲ್ಲೆ. ನೀ ಕೇಳಿದ್ದರಲ್ಲಿ ನಾ ಮಾಡಬಹುದಾದದ್ದಿಷ್ಟೇ ಅಲ್ಲ. ನಾ ಮಾಡಬಹುದಾದದ್ದು ಇದಕ್ಕಿಂತ ಭಿನ್ನವಾಗಿ ಬೇರೇನಾದರೂ ಇದ್ದರೆ ನಾ ಮಾಡುವುದಕ್ಕೆ ತೊಡಕಿಲ್ಲದಿದ್ದರೆ ಮಾಡ್ತೇನಮ್ಮ. ಮಗು, ಓ ಅರ್ಥ ಆಯಿತು ಮಗನೇ. ಆದರೆ ನಿನ್ನನ್ನು ದಾನಶೂರ ಕರ್ಣ ಅಂತ ನಿನಗೆ ನೆಗಳ್ತೆ ಅಂತೆ ಮಗನೇ. ಆದರೆ ಇದೀಗ ಈ ತಾಯಿ ಅಂಗಲಾಚಿ ಬೇಡಿದ್ರು ನಾ ಕೌಂತೆಯನಾಗಲಾರೆ, ನನ್ನ ತಮ್ಮಂದಿರಿಗೆ ಅಣ್ಣಲಾಗಲಾರೆ ಎನ್ನುವ ಹಾಗೆ ಹೇಳುತ್ತಾ ಇದ್ದಿ. ಹಾಗಾದರೆ ಆ ನಿನ್ನ ಬೇಡಿದವರಿಗೆ ಕೊಡುವ ಅಂತ ನಿನ್ನ ಹೆಸರಿಗೆ ನಾ ಕುತ್ತನ್ನು ತರಬಾರದಲ್ಲ ಮಗನೇ. ಆದ ಕಾರಣವೇ ನಾನು ನಿನ್ನಲ್ಲಿ ಕೇಳುತ್ತೇನೆ. ಏನಮ್ಮ ಮಗು, ಓ ಯಾಕೆ ಏನು ಅಂತ ನೀವು ಪ್ರಶ್ನೆ ಮಾಡಕೂಡದು ಮಗನೇ. ಅಥವಾ ಇದು ಅಸಂಭವವೇ ಇರಬಹುದು. ರಣಕ್ಷೇತ್ರದಲ್ಲಿ ಮುಂದಕ್ಕೆ ತೊಟ್ಟ ಅಂಬನ್ನು ತೊಡದಿರು. ಇಷ್ಟನ್ನು ನೀ ನಡೆಸಿಕೊಡು ಮಗನೇ. ಮಾತೃ ಸಂಕಲ್ಪ ಸಿದ್ಧಿಸಿತು ಅಂತ ತಿಳಿ. ಕೌರವ ಮೈತ್ರಿಯನ್ನು ಬಿಟ್ಟು ಕರ್ಣ ಉಸಿರಾಡುವುದಿಲ್ಲ. ಪಾರ್ಥವಿದ್ವೇಷವನ್ನು ಸ್ಪರ್ಧೆಯನ್ನು ತೊರೆದು ಕರ್ಣ ಬದುಕಲಾರ. ಈ ಕ್ಷಣದಿಂದ ಹಡೆದವ್ವೆಗೆ ಕೊಟ್ಟ ಮಾತಿನಂತೆ ಬದುಕಿ ತೊಟ್ಟ ಬಾಣವನ್ನು ಮರಳಿ ತೊಡಲಾರ. ಮಗು, ನಾ ಕೇಳಿದ್ದನ್ನು ಪ್ರಶ್ನೆ ಮಾಡದೆ ಅಸ್ತು ಅಂತ ಹೇಳಿಬಿಟ್ಟೆ ಅಲ್ಲ ಮಗನೇ. ಎಲ್ಲ ಲಾಭ ನಷ್ಟದಲ್ಲೇ ಬದುಕಿರುವುದಲ್ವಲ್ಲಮ್ಮ. ನಾ ಕೇಳಿದಂತಹ ದಾನದ ಮಿತಿ, ಸಾಧ್ಯತೆ, ವ್ಯಾಪ್ತಿ, ವಿಸ್ತಾರ ನನಗೊಂದು ತಿಳಿಯದು ಮಗನೇ. ಆದರೆ ನಾ ಕೇಳಿದ್ದಕ್ಕೆ ನೀ ಇಲ್ಲ ಎನ್ನುವಂತಹ ನಂಬಿಕೆ ನನ್ನಲ್ಲಿತ್ತು. ಆರ್ಯಾವರ್ತದಲ್ಲಿದ್ದ ಆಸ್ತಿಕರು ಪಾಂಡವರಾಗಲಿ ಪಾಂಡವರ ತಾಯಿಯಾಗಲಿ ಏನು ಮಾಡಿದರು ಏನು ಆಡಿದರು ಅದು ಯಾಕೆ ಅಂತ ಕೇಳುವ ಕಾಲ ಕರೆದು ಹೋಯಿತು. ಯಾಕೆ ಅಂದರೆ ಯಾಕೆ ಅಂತ ಹುಬ್ಬು ಮೇಲೇರಿಸುವಾಗ ಕೃಷ್ಣನ ನವಿಲಿನ ಗರಿ ಕಾಣ್ತದೆ ತಾಯೇ, ಪ್ರಶ್ನೆ ಅಡಗಿ ಹೋಗ್ತದೆ. ಅಂತೂ ನೀನು ಇದೀಗ ನಿಜಾರ್ಥದಲ್ಲಿ ದಾನಶೂರನಾದೆ ಕಂದ. ಇದಕ್ಕಿಂತ ಹೆಚ್ಚಿನದಾದಂತಹ ಸಂತೋಷ ನನಗೆ ಇನ್ನೇನು ಬೇಕು ಹೇಳು. ಬದುಕಿನಲ್ಲಿ ನಿರ್ದಯ ತಾಯಿ ಯಾರು ಅಂತ ಕೇಳಿದರೆ ನಾಳೆಯ ದಿವಸ ಕುಂತಿ ಅಂತ ಲೋಕ ಆಡಿದರೂ ನನಗೆ ಚಿಂತೆ ಇಲ್ಲ ಮಗನೇ, ಇನ್ನು ಆ ಬೇಸರ ಇಲ್ಲ. ಆದರೆ ಇದೀಗ ನನ್ನ ಕರ್ಣ ದಾನಶೂರ ಅಂತ ಕೊಂಡಾಡುತ್ತದೆ ನೋಡು, ಅಷ್ಟು ಸಾಕು ಮಗನೇ ಈ ಕುಂತಿಯ ಬದುಕಿನ ಸಾರ್ಥಕ್ಯಕ್ಕೆ. ಆಡಿದ ಮಾತಿನಿಂದ ಕೊಟ್ಟ ಮಾತಿನಿಂದ ತೃಪ್ತಳಾಗಿ ನೀನು ಆಡ್ತಾ ಇರುವಾಗ ನಿನಗೆ ಒಂದು
ನಿನ್ನ ದುಃಖ ಕ್ಷಯಕ್ಕೆ ಕಾರಣವಾಗುವ ಮಾತಾಡಲೆ. ಏನು ಮಗು? ಬಿಟ್ಟ ಕರ್ಣನಿಗೆ ಕೆಡುಕಾಯ್ತಲ್ಲ ಅಂತ ನೀನು ದುಃಖಿಸಬೇಕು ಅಂತ ನಾನು ಆಡಿದ್ದು, ನನ್ನ ಬದುಕಿಗೆ ಆ ದುಃಖ ಆಲಂಬನವಾಗುತ್ತದೆ ಅಂತ. ಕರ್ಣನನ್ನು ಹೆತ್ತದ್ದು ತಪ್ಪಾಯಿತು ಅಂತ ಯಾವತ್ತೂ ಭಾವಿಸಬೇಡ. ಯಾಕೆ ಅಂದರೆ ಹೆತ್ತು ಬಿಟ್ಟ ನೀನು ಹೆರದ 2 ಮಕ್ಕಳನ್ನು ಪಾಲಿಸಿ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ಯಮ್ಮ. ನಿನ್ನಲ್ಲಿ ಯಾವ ದೋಷವನ್ನು ಲೋಕ ಯಾವತ್ತೂ ಗುರುತಿಸುವುದಿಲ್ಲ. ಆ ಸಮಾಧಾನ ಕರ್ಣನನ್ನು ಕಂಡದ್ದರಿಂದ ಸಿಕ್ಕಿತು ಅಂತ ಸಾಂತ್ವನ ಸಿಕ್ಕಿದ್ದು ಹೌದಾದರೆ, ಬೆಳಕು ಹೆಚ್ಚಾದಂತೆ ಭೀತಿಯು ಹೆಚ್ಚಾಗುವ ಮೊದಲು ಹೊರಡು ತಾಯೇ. ಹೊರಡುದೆಯೋ ಮಗು? ಒಮ್ಮೆ ನಿನ್ನನ್ನು ಕಣ್ತುಂಬಿಸಿಕೊಳ್ಳುತ್ತೇನೆ ಮಗನೇ. ಕಂದ, ಓ, ಇದು ಕಣ್ಣೀರು ಉಕ್ಕಿ ಬರುತ್ತಾ ಇದೆ. ನಿನ್ನ ನೆತ್ತಿಯನ್ನೊಮ್ಮೆ ಆಘ್ರಾಣಿಸ್ತೇನೆ ಮಗು. ಬದುಕಿನ ಪ್ರಾಪ್ತಿ ಇದು ಅಂತ ಒಪ್ಪಿಸಿಕೊಂಡಿದ್ದೇನೆ. ನಾನು ಪಾಂಡವರನ್ನೋ ಪಾರ್ಥನನ್ನೋ ದ್ವೇಷಿಸುವಷ್ಟು ಕಾಲ ನನ್ನಲ್ಲಿದ್ದ ಸಾಹೋದರ್ಯ ಭಾವ ಪಾಂಡವರಿಗೆ ತಿಳಿಯುವುದು ಬೇಡ. ಪ್ರಭು ರಾಮಚಂದ್ರ ಆಡಿದಾನಮ್ಮ, ವ್ಯಕ್ತಿ ಸತ್ತ ಮೇಲೆ ವಿರೋಧ ಇಲ್ಲ, ಮರಣ ಅಂತ ಅನಿವೈರಾಣಿ ಅಂತ. ಸತ್ತ ಮೇಲೆ ನೀನೇ ಒರೆಸಿದರೂ ಚಿಂತಿಲ್ಲ. 2 ಹನಿ ಕಣ್ಣೀರು 5 ಪಾಂಡವರ ಕಣ್ಣಲ್ಲಿ ಬರುವಂತೆ ಹೇಗೆ ಹೇಳ್ತೀಯೋ ಗೊತ್ತಿಲ್ಲ. ಸತ್ತ ಮೇಲೆ ಹೇಳುತ್ತಾಯೆ. ಆಗಲಿ ಮಗು. ಇದು ಭಾಗಿ ನಿಂತ ನಿನ್ನ ಶಿರಕ್ಕೆ ನನ್ನ ಕಣ್ಣೀರು ಬಿದ್ದಿದೆ. ಇದನ್ನೇ ನನ್ನ ಆಶೀರ್ವಾದದ ಮಂತ್ರಾಕ್ಷತೆ ಅಂತ ತಿಳಿ ಮಗನೇ. ಶುಭವಾಗಲಿ ಕಂದ, ಶುಭವಾಗಿ.